ಟಿಪ್ಪು ಜಯಂತಿ ಮಾಡಬೇಕೆಂಬ ಹೋರಾಟ ರಾಜ್ಯದಲ್ಲಿ ಜೋರಾಗಿ ನಡೆಯಿತು. ದೇಶದಲ್ಲಿ ಅಬ್ದುಲ್ ಕಲಾಂ ಜಯಂತಿಗೆ ಯಾಕೆ ಒತ್ತಾಯ ಕೇಳಿ ಬಂದಿಲ್ಲ? ಮುಸಲ್ಮಾನ ಸಮುದಾಯ ಎಂದಾದರೂ ಸರ್ಕಾರಕ್ಕೆ ಪತ್ರವನ್ನ ಬರೆದಿದೆಯೇ? ರಸ್ತೆಯಲ್ಲಿ ಬ್ಯಾನರ್ ಬಂಟಿಂಗ್ಸ್ ಹಚ್ಚಿ ಹೋರಾಟ ಮಾಡಿದ್ದಾರಾ? ಸಂತ ಶಿಶುನಾಳ ಶರೀಫರ ಜಯಂತಿಯನ್ನ ನೀವು ಎಂದಾದರೂ ಕೇಳಿದ್ದೀರಾ? ಮುಸಲ್ಮಾನರು ಮೂಲವಾದಿ ತನದತ್ತ ಹೋಗ್ತಾ ಇದ್ದಾರೆ. ಮುಸಲ್ಮಾನರಿಗೆ ಅಬ್ದುಲ್ ಕಲಾಂ ನೈಜ ಮುಸಲ್ಮಾನನೇ ಅಲ್ಲ ಎಂದು ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಸದ್ಯ ದೇಶದಲ್ಲಿ ವಿರೋಧ ಪಕ್ಷಗಳ ಚರ್ಚೆಗೆ ಗ್ರಾಸವಾಗಿರುವ ಮತಾಂತರ ನಿಷೇಧ ಕಾಯ್ದೆ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯ ಪರ್ಯಾಯ ಅದಮಾರು ಮಠದ ವಿಶ್ವಾರ್ಪಣಂ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಅಬ್ದುಲ್ ಕಲಾಂ ವಿಶ್ವ ಶಾಂತಿಗಾಗಿ ಕೆಲಸ ಮಾಡಿದ್ದಾರೆ. ಅಬ್ದುಲ್ ಕಲಾಂ ಅವರು ಭಗವದ್ಗೀತೆಯನ್ನ ಕೊಂಡಾಡ್ತಾ ಇದ್ರು. ಈ ಕಾರಣಕ್ಕಾಗಿ ಕಲಾಂ ಅವರನ್ನ ಮುಸಲ್ಮಾನ ಸಮುದಾಯ ಒಪ್ಪುವುದಿಲ್ಲ. ದೇವಸ್ಥಾನ ಒಡೆದ ಕಾರಣಕ್ಕೆ ಟಿಪ್ಪು ಜಯಂತಿ ಆಚರಿಸಲು ಆಸಕ್ತಿಯನ್ನು ತೋರಲಾಗ್ತಾ ಇದೆ. ಟಿಪ್ಪು ಬಲವಂತವಾಗಿ ಲಕ್ಷಾಂತರ ಜನರನ್ನು ಮತಾಂತರಗೊಳಿಸಿದ. ಇಂತಹ ಟಿಪ್ಪು ಮಾದರಿಯಾಗಲು ಹೇಗೆ ತಾನೇ ಸಾಧ್ಯ ಎಂದರು. ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಹಿಂದೂ ಮತ್ತು ಹಿಂದುತ್ವ ಬೇರೆ ಎಂಬ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ. ನಾನು ಹಿಂದೂ, ಮೋದಿ ಹಿಂದುತ್ವವಾದಿ ಎನ್ನುತ್ತಿದ್ದಾರೆ. ರಾಹುಲ್ ಆ ಯುವ ನಾಯಕ ಹಿಂದೂ ಅಲ್ಲ. ಹಿಂದೂ ಮತ್ತು ಹಿಂದುತ್ವದ ನಡುವಿನ ವ್ಯತ್ಯಾಸ ರಾಹುಲ್ಗೆ ಗೊತ್ತಿಲ್ಲ ಎಂದು ಕಾಂಗ್ರೆಸ್ ನಾಯಕನ ವಿರುದ್ಧ ತೇಜಸ್ವಿ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದರು. ಅಬ್ದುಲ್ ಕಲಾಂರ ಜಯಂತಿಯನ್ನ ಸರ್ಕಾರ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು. ಮುಸ್ಲಿಂ ಮೊಹಲ್ಲಾಗಳಲ್ಲಿ ಅಬ್ದುಲ್ ಕಲಾಂರ ಜಯಂತಿಯನ್ನ ಮಾಡಬೇಕು. ಸಂತ ಶಿಶುನಾಳ ಶರೀಫರ ಜನ್ಮ ಜಯಂತಿಯನ್ನ ಮಾಡಬೇಕು ಎಂದಾದ್ರೂ ಕೇಳಿದಾರ ಇವರು? ಅವ್ರು ಯಾಕೆ ಕೇಳಲಿಲ್ಲ? ಅಗೇನ್ ಗೋ ಬ್ಯಾಕ್ ಟು ದ ಫಂಡಮೆಂಟಲ್ಸ್, ಗೋ ಬ್ಯಾಕ್ ಟು ದ ಫಂಡಮೆಂಟಲ್ಸ್. ಅವ್ರು ಯಾಕೆ ಕೇಳಲಿಲ್ಲ ಅಂತಂದ್ರೆ, ಒಬ್ಬ ಟ್ರೂ ಮುಸಲ್ಮಾನನ ಕಣ್ಣಿನಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಟ್ರೂ ಮುಸಲ್ಮಾನನೇ ಅಲ್ಲ. ಯಾಕೆ ಅಂತಂದ್ರೆ ಅಬ್ದುಲ್ ಕಲಾಂ ಇಲ್ಲಿ ಸ್ವಾಮೀಜಿಗಳ ಹತ್ರ ಬರೋರು, ಸ್ವಾಮೀಜಿಗಳಿಗೆ ಕಾಲಿಗೆ ನಮಸ್ಕಾರ ಮಾಡೋರು, ಭಗವದ್ಗೀತೆಯನ್ನು ಓದೋರು, ವಿಶ್ವ ಸತ್ಯಕ್ಕೆ, ವಿಶ್ವ ಒಂದು ಹಾರ್ಮನಿಗೆ, ಗ್ಲೋಬಲ್ ಹಾರ್ಮನಿಗೆ, ವಿಶ್ವ ಶಾಂತಿಗೆ ಯಾವುದಾದ್ರೂ ಒಂದು ಪುಸ್ತಕ, ಯಾವುದಾದ್ರೂ ಒಂದು ತತ್ವ ಸಿದ್ಧಾಂತ ಬೆಳಕು ಕೊಡಬಹುದು ಅಂತಂದ್ರೆ ಅದು ಭಗವದ್ಗೀತೆ ಅಂತ ಅಬ್ದುಲ್ ಕಲಾಂ ಹೇಳೋರು. ಆ ಕಾರಣಕ್ಕೋಸ್ಕರ ಅಬ್ದುಲ್ ಕಲಾಂರು ವೀಣೆಯನ್ನ ನುಡಿಸ್ತಾ ರಂಗಪುರ ವಿಹಾರವನ್ನ ಅವರು ವೀಣೆಯಲ್ಲಿ ನುಡಿಸೋರು. ಶಾಸ್ತ್ರೀಯ ಸಂಗೀತವನ್ನು ಹಾಡಿದಾಗ ಇನ್ನೊಂದು ದೇವತೆಯ ಗುಣಗಾನ ಮಾಡೋರು. ಆ ಕಾರಣಕ್ಕೋಸ್ಕರ ಇನ್ ದ ಐಸ್ ಆಫ್ ಅ ಟ್ರೂ ಮುಸ್ಲಿಂ ಅಬ್ದುಲ್ ಕಲಾಂ ಹೀರೋ ಅಲ್ಲ. ಆ ಕಾರಣಕ್ಕೋಸ್ಕರ ದೇಶದಲ್ಲಿ ಯಾವ ಮುಸಲ್ಮಾನರು ಕೂಡ, ಯಾವ ಮುಸ್ಲಿಂ ಆರ್ಗನೈಸೇಷನ್ಸ್ ಕೂಡ ವಿಜೃಂಭಣೆಯಿಂದ ಸ್ವಯಂ ಪ್ರೇರಿತರಾಗಿ ಅಬ್ದುಲ್ ಕಲಾಂರ, ಶಿಶುನಾಳ ಶರೀಫ್ರ ಇಂಥ ಮಹನೀಯರ ಜನ್ಮ ಜಯಂತಿ ಆಚರಿಸಿರೋದು ನೀವೆಲ್ಲೂ ಕೂಡ ನೋಡೋದಿಲ್ಲ. ಅವ್ರು ಕೇಳೋದು ಯಾರನ್ನ? ಟಿಪ್ಪು ಸುಲ್ತಾನ್ ಜಯಂತಿನ ಆಚರಿಸಿ ಅಂತ. ಯಾಕೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಿ ಅಂತೀರಿ? ಯಾಕೆಂದ್ರೆ ಟಿಪ್ಪು ಸುಲ್ತಾನ್ ದೇವಸ್ಥಾನ ಹೊಡೆದ. ಟಿಪ್ಪು ಸುಲ್ತಾನ್ ಬಲವಂತವಾಗಿ ಲಕ್ಷಾಂತರ ಜನನ ಮತಾಂತರಗೊಳಿಸ್ದ. ಅವರ ಪ್ರಕಾರ, ಅವರ ಮತದ ಪ್ರಕಾರ ದ್ಯಾಟ್ ಈಸ್ ದಿ ಐಡಿಯಲ್, ಹಾಗೆ ಇರಬೇಕು. ಆ ಕಾರಣಕ್ಕೆ ಅವನ್ ಹೀರೋ. ಈ ದೇಶದ ಮುಸಲ್ಮಾನರಿಗೆ ಹೀರೋ ಅಂತ ತೋರಿಸಿದ್ದು ಅಬ್ದುಲ್ ಕಲಾಂರಲ್ಲ, ಔರಂಗಜೇಬ್ರನ್ನ.